ಕಾಲೇಜಿಗೆ ಸೇರಲು ತಯಾರಾಗಿದ್ದ ಹದಿಹರೆಯನೊಬ್ಬ ತೂಕ ಇಳಿಸಿಕೊಳ್ಳಲು 3 ತಿಂಗಳ ಕಾಲ ಕೇವಲ ಜ್ಯೂಸ್ ಮಾತ್ರ ಸೇವಿಸಿ ಉಸಿರಾಟದ ತೊಂದರೆಯಿಂದ ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ. ಈ ಘಟನೆ ಕನ್ಯಾಕುಮಾರಿಯಲ್ಲಿ ನಡೆದಿರುವಂತದ್ದು. ಜೊತೆಗೆ ಕಸ್ಟಮ್ಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಾಗರಾಜನವರ ಮಗ ಶಕ್ತೀಶ್ವರ್, 17 ವರ್ಷದ ಶಕ್ತೀಶ್ವರ್ 12ನೇ ತರಗತಿ ಪಾಸ್ ಆಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಲು ತಯಾರಾಗಿದ್ದ. ಮನೆಯಲ್ಲಿದ್ದ ಶಕ್ತೀಶ್ವರ್ ಉಸಿರಾಟದ ತೊಂದರೆಯಿಂದ ಕುಸಿದು ಬಿದ್ದು ಆತಂಕಗೊಂಡ ಪೋಷಕರು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಅಲ್ಲಿ ವೈದ್ಯರು ಆತ ಈಗಾಗಲೇ ಮೃತಪಟ್ಟಿದ್ದಾಗಿ ತಿಳಿಸಿದ್ರು. ಈ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಸ್ಥಳಕ್ಕಾಗಮಿಸಿದ ಪೊಲೀಸರು ಪೋಷಕರನ್ನ ವಿಚಾರಿಸಿದಾಗ ಆಘಾತಕಾರಿಯಾಗಿರುವಂತಹ ವಿಷಯ ಬೆಳಕಿಗೆ ಬಂದಿದೆ. ಶಕ್ತೀಶ್ವರ್ ತನ್ನ ದೇಹದ ತೂಕದಿಂದ ಬಳಲ್ತಾ ಇದ್ದ. ಕಾಲೇಜಿಗೆ ಹೋಗುವ ಮುನ್ನ ತೂಕ ಇಳಿಸಿಕೊಳ್ಳಲು ಯೂಟ್ಯೂಬ್ ವಿಡಿಯೋ ನೋಡಿ ಕಠಿಣ ಡಯಟ್ ಮಾಡ್ತಾ ಇದ್ದ. ಸುಮಾರು 3 ತಿಂಗಳಿನಿಂದ ಜ್ಯೂಸ್ ಮಾತ್ರ ಕುಡಿದು ವ್ಯಾಯಾಮ ಮಾಡ್ತಾ ಇದ್ದ. ನಿರಂತರವಾಗಿ ಜ್ಯೂಸ್ ಕುಡಿತಾ ಇದ್ದುದರಿಂದ ಶೀತ ಸಮಸ್ಯೆ ಕೂಡ ಕಾಣಿಸಿಕೊಂಡಿತ್ತು. ಇದರಿಂದಾಗಿ ಉಸಿರಾಡಲು ಕಷ್ಟಪಡ್ತಾ ಇದ್ದಂತಹ ಶಕ್ತೀಶ್ವರ್ ಬೆಳಗ್ಗೆ ತೀವ್ರ ಶೀತದ ಸಮಸ್ಯೆ ಕಾಣಿಸಿಕೊಂಡು ಉಸಿರಾಟದ ತೊಂದರೆಯಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ. 3 ತಿಂಗಳಿಂದ ಊಟ ಮಾಡದೆ ಜ್ಯೂಸ್ ಮಾತ್ರ ಕುಡಿದು ವಿದ್ಯಾರ್ಥಿ ಸಾವನ್ನಪ್ಪಿರುವುದು ಆ ಭಾಗದಲ್ಲಿ ದುಃಖವನ್ನು ಉಂಟು ಮಾಡಿದೆ. ಮೃತ ವಿದ್ಯಾರ್ಥಿಯ ಕಣ್ಣುಗಳನ್ನು ಪೋಷಕರು ದಾನ ಮಾಡುವ ಮೂಲಕ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದ್ದಾರೆ.